ನಮಸ್ಕಾರ. ಯೋಗ ರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಯೋಗದ ಮಹತ್ವ ಏನು, ಅದು ಯಾವ ರೀತಿ ಆರೋಗ್ಯಕ್ಕೆ ಸಹಕಾರಿಯಾಗಿದೆ, ಯಾವ ರೀತಿ ಯೋಗಗಳನ್ನ ಮಾಡಬೇಕು, ಯೋಗದ ಮಹತ್ವವನ್ನ ವಿಶ್ವಕ್ಕೆ ತಿಳಿಸೋದಕ್ಕೋಸ್ಕರ ವಿಶ್ವ ಯೋಗ ದಿನಾಚರಣೆಯನ್ನ ಮಾಡ್ತೀವಿ. ಕಳೆದ 4 ವರ್ಷಗಳಿಂದ ಈ ಒಂದು ಆಚರಣೆ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಜೂನ್ 21ರಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮವಾಗಿ ಇವತ್ತು ನಾವು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಯೋಗದ ಮಹತ್ವದ ಬಗ್ಗೆ ಹೇಳ್ಕೊಡೋದಿಕ್ಕೆ, ಅದೇ ರೀತಿ ಯಾರು ಯೋಗ ಮಾಡಬಹುದು, ಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಯಾವ ರೀತಿಯ ಲಾಭಗಳಿವೆ, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಇವರು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಯೋಗರತ್ನ ಗೋಪಾಲಕೃಷ್ಣ ಇವರು ದೇಲಂಪಾಡಿ ಅವರು ಪ್ರಮುಖವಾಗಿ ರಿಟೈರ್ಡ್ ಹೆಲ್ತ್ ಇನ್ಸ್ಪೆಕ್ಟರ್. ಅದೇ ರೀತಿ ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ಹೌದು. ಹಾಗೇನೆ ಯೋಗದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದವರು, ಅದೆಷ್ಟೋ ಜನರಿಗೆ ಇವರು ತರಬೇತಿಯನ್ನು ಕೂಡ ನೀಡಿದವರು. ಯೋಗದ ಬಗ್ಗೆ ಇವರು ಸಾಕಷ್ಟು ಸವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವರ್ಷ ಕೂಡ ನಾವು ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ದಿನದ ಮಹತ್ವ ಯಾಕಂತ ಹೇಳಿದ್ರೆ, ಈಗ ಕಳೆದ 4 ವರ್ಷಗಳಿಂದ ಆಚರಣೆಯಲ್ಲಿದೆ. ಬರೀ ಭಾರತ ಅಲ್ಲ, ವಿಶ್ವದಾದ್ಯಂತ ಒಂದು ಯೋಗನ ಒಂದು ಎಲ್ಲಾ ಜನರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಯೋಗ ದಿನದ ಮಹತ್ವ, ಇದರ ಬಗ್ಗೆ ಎಲ್ಲರಿಗೂ ಸಹ ವಂದನೆಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ಹತ್ತಿರ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಈಗಾಗಲೇ ಸಾಕಷ್ಟು ಇದರ ಬಗ್ಗೆ ಜಾಗೃತಿ ಆಗ್ತಾ ಇದೆ. ಸಂಕ್ಷಿಪ್ತವಾಗಿ ಹೇಳ್ತಿದ್ರೆ, ಯೋಗದ ಮಹತ್ವ ದೈಹಿಕ ಆರೋಗ್ಯ ಮತ್ತು ನಮ್ಮ ಚಿತ್ತ ಶಾಂತಿ ಹಾಗೂ ಆಧ್ಯಾತ್ಮಿಕ ಸಾಧನೆಯ ನಮ್ಮ ಸಾಧನವಾದ ಯೋಗ ಭಾರತೀಯರ ವಿಶಿಷ್ಟ ಕೊಡುಗೆ ಪರಂಪರೆಯಾಗಿದೆ. ಅಂತಹ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ವಿಶ್ವದಾದ್ಯಂತ ಪಸರಿಸಬೇಕು, ಜನರು ಇನ್ನಿಷ್ಟು ಆರೋಗ್ಯ ಕಾಪಾಡಲಿಕ್ಕೆ ಯೋಗ ಮಾಡಬೇಕು ಅಂತ ಹೇಳೋ ಮೇನ್ ಉದ್ದೇಶದಲ್ಲಿ. ಹಾಗೆ ಅದರಲ್ಲಿ ಜನರಿಗೆ ಆರೋಗ್ಯದ ಬಗ್ಗೆ ಹೇಗೆ ಮಾಹಿತಿ ಮತ್ತು ನೈಸರ್ಗಿಕವಾದ ಪ್ರಯೋಜನ ಯೋಗದ ಮೂಲಕ ಹೇಗೆ ದೊರಕುತ್ತದೆ, ಆಮೇಲೆ ನಿತ್ಯ ಆರೋಗ್ಯಕ್ಕೆ ಯೋಗ ಎಷ್ಟು ಮಾಡಬೇಕು, ಯಾರೆಲ್ಲ ಯೋಗ ಮಾಡ್ಬೋದು, ಅದೆಲ್ಲ ತಿಳುವಳಿಕೆ ಹೇಳ್ತೇವೆ. ಮತ್ತೆ ಯೋಗ ಮಾಡೋದರಿಂದ ಹೇಗೆ ವೈಜ್ಞಾನಿಕವಾಗಿ ದೃಢಪಡುತ್ತದೆ ಅದರ ಬಗ್ಗೆ ಸಹ ಅರಿವು ಮೂಡಿಸುವಂತಹ ಪ್ರಯತ್ನವಾಗುತ್ತಿದೆ. ಪ್ರತಿ ವರ್ಷ ಕೂಡ ಜೂನ್ 21ಕ್ಕೆ ಈ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಯೋಗದಿಂದ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ವಿಕಸಗೊಳ್ಳಲು ಸಹಕಾರಿಯಾಗ್ತದೆ. ಇದರ ಉದ್ದೇಶಗಳು, ಅದರ ಮೇನ್ ಗುರಿ ಏನು, ಅದು ಬಹಳ ಇಂಪಾರ್ಟೆಂಟ್. ಯೋಗದ ಗುರಿ ಮೋಕ್ಷ, ಅಂದರೆ ಮೋಕ್ಷ ಸಾಧನೆ, ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥಾ ಯೋಗ. ಆ್ಯಕ್ಚುಲಿ ಇದನ್ನು ನಮಗೆ ಪತಂಜಲಿ ಋಷಿಗಳು ಪರಿಚಯ ಮಾಡಿಕೊಟ್ಟಂಥ ಈ ವಿಚಾರಗಳನ್ನು ಈಗ ಯೋಗ ಡೇಯ ಮುಖಾಂತರ ಇನ್ನಷ್ಟು ಜನರಿಗೆ ಅರಿವು ಮೂಡಬೇಕು ಅಂತ ಹೇಳೋ ಉದ್ದೇಶನ ಆ ಒಂದು ದಿನ ಮಾಡುವ ವಿಶೇಷ. ಹೌದು. ಓಕೆ ಸರ್, ಈಗ ಏನಂತ ಹೇಳಿದ್ರೆ ಯೋಗ ಮಾಡಿದವನು ಯೋಗಿ ಅಂತ ಹೇಳ್ತಾರೆ ಕೆಲವರು. ಸೊ ಹೌದಾ, ಅಥವಾ ಯೋಗ ಅಂತ ಹೇಳಿದ್ರೆ ಏನು? ಇಲ್ಲಿ ಯೋಗ ಎಂಬ ಶಬ್ದ ಸಂಸ್ಕೃತ ಮೂಲಧಾತುವಾದ ಯುಜ್ ಎಂಬ ಶಬ್ದದಿಂದ ಬಂದಿದೆ. ಕೂಡಿಸು, ಸೇರಿಸು, ಒಂದಾಗಿಸು, ಐಕ್ಯಗೊಳಿಸು, ದೇಹ ಮನಸ್ಸು, ಹೀಗೆಲ್ಲ ಅರ್ಥ ಬರ್ತದೆ. ಈಗ ತಾವು ಹೇಳಿದಂತೆ ಇಲ್ಲಿ ಮುಖ್ಯ ಉದ್ದೇಶ, ಈಗ ಆಧುನಿಕ ಜೀವನ ಶೈಲಿಯಲ್ಲಿ ನಮಗೆ ಫಿಟ್ನೆಸ್ ಬೇಕು, ಆರೋಗ್ಯ ಬೇಕು. ಈ ಬೆಳಗಿಂದ ಸಂಜೆವರೆಗೆ ನಾವು ಉತ್ಸಾಹದಲ್ಲಿರಬೇಕು, ಅಥವಾ ಯಾವುದೇ ರೀತಿಯ ಆರೋಗ್ಯ ಧಕ್ಕೆ ಬರಬಾರ್ದು. ಅದಕ್ಕೆ ಈ ಯೋಗ ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ಯಾಕೆಂದರೆ ಅಲ್ಲಿ ಯೋಗ ಮಾಡುವ ಕಾರಣ ಒಳಗಿನ ಅಂಗಕ್ಕೆ ವ್ಯಾಯಾಮ ಆಗ್ತದೆ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗ್ತದೆ. ಹಾಗೆ ಒಂದು 11 ಜಾಯಿಂಟ್ಸ್ ಇದೆ ನಮ್ಮ ಶರೀರದಲ್ಲಿ, 1008 ಅಂಗ ಇದೆ. ಅದೆಲ್ಲ ಮೂವ್ಮೆಂಟ್ಗೊಂಡಾಗ ಹಾಗೆ ಅಲ್ಲಿ ಆಕ್ಟಿವೇಟ್ ಆಗಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆರೋಗ್ಯ ಭಾಗ್ಯಕ್ಕೂ ಈ ಯೋಗ ಸಹಕಾರಿಯಾಗುತ್ತದೆ. ಮತ್ತು ಅಲ್ಲಿ ಅಷ್ಟಾಂಗ ಯೋಗ ಅಂತ ಪತಂಜಲಿ ಋಷಿಮುನಿಗಳು ಈ ಯೋಗದ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಅದರ ಬಗ್ಗೆ ಸಹ ನಾವು ಈ ಯೋಗ ಡೇಯ ದಿವಸ ಹೆಚ್ಚು ಜಾಗೃತಿ ಮಾಡ್ತೀವಿ. ಓಕೆ, ಈಗ ಯೋಗ ಮಾಡುವಂಥದ್ದು ಕೇವಲ ಏನಂತ ಹೇಳಿದ್ರೆ ಫಿಟ್ನೆಸ್ಗೋಸ್ಕರ ನೀವು ಹೇಳಿದಾಗೆ ಸಾಮಾನ್ಯವಾಗಿ. ಇನ್ನೊಂದೇನಂದ್ರೆ ಆರೋಗ್ಯ ಅಂತ ಹೇಳಿದ್ರೆ ಕೆಲವರು ಏನ್ ತಿಳ್ಕೊಂತಾರೆ, ಆರೋಗ್ಯ ಹಾಳಾದಾಗ ಮಾತ್ರ ಯೋಗ ಮಾಡಬೇಕು ಅಂತ ಹೇಳಿ. ಇದು ಈ ನಂಬಿಕೆ ನಿಜನಾ, ಅಥವಾ ನಾವು ಸಣ್ಣದಿಂದಲೇ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾ, ಹೇಗೆ? ನಿಜವಾಗಿ ಬಾಲ್ಯದಲ್ಲಿ ಯೋಗ ಕಲ್ತ್ಕೊಳ್ಳಿ. ಯಾಕಂದ್ರೆ ಬಾಲ್ಯದಲ್ಲಿ ಕಲಿತಾಗ ಅವರಿಗೆ ಸಹಜವಾಗಿ ಹ್ಯಾಬಿಟ್ ಆಗ್ತದೆ. ಆಮೇಲೆ 1 ವಾರ, 2 ವಾರ, 3 ವಾರ, 1 ತಿಂಗಳು ಯೋಗ ಮಾಡುವಾಗ ಅದರ ಪ್ರಯೋಜನ ಒದಗಿ ಬರ್ತದೆ, ಏಕಾಗ್ರತೆ ಬರ್ತದೆ, ಮತ್ತೆ ಮನಸ್ಸಿನ ಚಂಚಲ ದೂರ ಆಗ್ತದೆ, ಹಾಗೆ ಆರೋಗ್ಯ ಭಾಗ್ಯ ಬರ್ತದೆ. ವಿದ್ಯಾರ್ಥಿಗಳ ದೆಸೆಯಲ್ಲಿ ಯೋಗ ಕಲಿತರೆ ಇನ್ನಷ್ಟು ಒಳ್ಳೆಯದು ಅಂತ ನಮ್ಮ ಆಶಯ. ಈಗ ಇತ್ತೀಚಿನ ಕೆಲವೊಮ್ಮೆ
ಸಮಸ್ಯೆ ಬಂದಾಗ ಬರ್ತಾರೆ. ಅಂದರೆ 40 ವರ್ಷ ಆದ ಮೇಲೆ ಏನು ಸಮಸ್ಯೆ ಬರ್ತದೆ, BP, ಡಯಾಬಿಟಿಕ್ ಅಥವಾ ಇನ್ನೇನೋ ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಯೋಗ ಮಾಡಿದರೆ ಸರಿ ಹೋಗ್ತದೆ ಅಂತೇಳಿ ಕೆಲವರು ಆ ರೀತಿ ಬರ್ತದೆ. ಯೋಗ ಮಾಡಿದ ತಕ್ಷಣ ಗುಣ ಆಗುದಿಲ್ಲ. ವೈದ್ಯರ ಸಲಹೆ ಉಪಚಾರ ಪಡೆದು ಯೋಗದ ಉಪಚಾರ ಪಡೆದಾಗ ಬೇಗ ಹೀಲ್ ಆಗ್ತದೆ, ರಿಲ್ಯಾಕ್ಸ್ ಆಗ್ತದೆ, ರಿಲೀಸ್ ಆಗ್ತದೆ, ರಿಲೀಫ್ ಆಗ್ತದೆ, ಸಫರಿಂಗ್ ಸ್ವಲ್ಪ ಕಮ್ಮಿ ಆಗುತ್ತದೆ. ಓಕೆ, ಮತ್ತೆ ಯೋಗದಿಂದ ಯಾವ ರೀತಿ ಎಲ್ಲ ಪ್ರಯೋಜನ ಇದೆ ಅಂತ ಹೇಳಿದ್ರೆ, ಆಸನಗಳನ್ನ ಮಾಡಿದ್ರೆ ಮಾತ್ರ ಪ್ರಯೋಜನ, ಇದರ ಜೊತೆಗೆ ಬೇರೆ ಏನಾದ್ರು ಮಾಡ್ಬೇಕಾ? ಈಗಾಗಲೇ ತಿಳಿಸಿದಂತೆ ಯೋಗ ಹೇಳಿದಗಳೇ ಅಷ್ಟಾಂಗ ಯೋಗ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂತಹ ಋಷಿ ಮುನಿ ಸೇಜ್ ಪತಂಜಲಿ ಅವ್ರು ಏನ್ ಮಾಡಿದಾಳೆ, ಒಂದು ಚೌಕಟ್ಟು ಮಾಡಿದೆ ಅಷ್ಟಾಂಗ ಯೋಗ. ತಮ್ಮ ಪಾತಂಜಲ ಯೋಗ ದರ್ಶನಲ್ಲಿ 8 ಮೆಟ್ಟಲು ಮತ್ತೆ ಅದರಲ್ಲಿ 4 ಚಾಪ್ಟರ್ ಮಾಡಿದ್ದಾರೆ. ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ, ಹಾಗೆ ಒಂದಿಷ್ಟು ಸೂತ್ರ ಮಾಡಿದ್ದಾರೆ. 195, 196 ಸೂತ್ರ ಮಾಡಿ ಆ 2ನೇ ಸುತ್ತಲ್ಲಿ ಅದರ ಯೋಗದ ಮೇನ್ ಮುಖ್ಯಾಂಶ, ಅದೇ ಹೆಡ್ಲೈನ್ಸ್ ಹೇಳ್ಬೋದು, ಯೋಗ ಚಿತ್ತವೃತ್ತಿ ನಿರೋಧ. ಇದು ಬಹಳ ಪ್ರಾಮುಖ್ಯವಾದ ವ್ಯಾಖ್ಯಾನ. ನಾವು ಅದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳ್ತಿದ್ರೆ, ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಯೋಚನೆ ಕಲ್ಪನೆಗಳು ಸಂಪೂರ್ಣ ಲಯವಾಗಿಸಿ ಮನಸ್ಸು ಶಾಂತ ಸ್ಥಿತಿಗೆ ಹೋಗುವುದೇ ಯೋಗ. ಈಗ ತಾವು ಹೇಳಿದಂತೆ ಯೋಗದ ಆರಂಭದ ಪ್ರಥಮ ಮತ್ತು ದ್ವಿತೀಯ ಮೆಟ್ಟಲು ಯಮ ನಿಯಮ, ಅಂದರೆ ಮೊರಲ್ ಕರಿಗೆ, ನಮ್ಮ ನೈತಿಕತೆ ಬಗ್ಗೆ ಹೇಳ್ತದೆ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಹೇಳ್ತೇವೆ. ಆಮೇಲೆ 3ನೇ ಮೆಟ್ಟಿಲೆ ಆಸನ, ಸ್ಥಿರಂ ಸುಖಂ ಆಸನಂ. ಇಲ್ಲಿ ಆಸನ ಎಂದರೆ ದೇಹದ ನಿಲುಮೆ ಆಗಿದೆ. ನಾವು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ನಮ್ಮ ದೇಹವನ್ನು ಬೇಕಾದಾಗೆ ಭಾಗಿಸುವುದು, ಆಗ ಒಳಗಿನ ಅಂಗಕ್ಕೆ ವ್ಯಾಯಾಮ ಆಗ್ತದೆ, ರಕ್ತ ಪರಿಚಲನೆ ಆಗುತ್ತದೆ, ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ಇತ್ಯಾದಿ. ಇಲ್ಲಿ ಯಾಕೆ ಆಸನ ಮಾಡಬೇಕು ಅಂದರೆ, ನಮ್ಮ ದೇಹದಲ್ಲಿ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಇದೆ, ಅದು ಚಲನೆಗೊಂಡ್ರೆ ಮಾತ್ರ. ಈಗ ನಾನು ದೈಹಿಕ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಮಾಡಿದ ಕೂಡಲೇ ಅದು ಆಕ್ಟಿವೇಟ್ ಆಗಿ, ಯೋಗಾಸನ ಮಾಡಿದ ಕೂಡಲೇ ಲಿಂಫ್ಯಾಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತದೆ, ಆಗ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಬಿಡುಗಡೆಯಾಗಿ ಅವನಿಗೆ ಆರೋಗ್ಯ ಕಾಪಾಡೆ. ಆಕ್ಚುಲಿ ಮುಖ್ಯ ಯೋಗಾಸನ ಮಾಡಲಿಕ್ಕೆ ಉದ್ದೇಶವೇ ಹಾಗೆ. ಅಂದರೆ ಅವನಿಗೆ ಫಿಸಿಕಲ್ ಆಕ್ಟಿವ್ ಮಾಡಿದ ಒಳ್ಳೆ ಇಮ್ಯುನಿಟಿ ಪವರ್ ಒಂದಾಗ ಕಾಯಿಲೆಗಳು ನಿಯಂತ್ರಣ. ಮತ್ತೆ 4ನೇ ಮೆಟ್ಟಿಲೆ ಪ್ರಾಣಾಯಾಮ, ಬ್ರೆತ್ ಕಂಟ್ರೋಲ್, ಪಂಚ ಪ್ರಾಣಗಳ ಹತೋಟಿ, ಮತ್ತೆ ಪ್ರತ್ಯಾಹಾರ, ಪಂಚೇಂದ್ರಗಳ ಹತೋಟಿ. ನಾನು ಬಹಳ ಸಂಕ್ಷಿಪ್ತ ಧಾರಣ, ಏಕಾಗ್ರತೆ. ಆ 7ನೇ ಮೆಟ್ಟಿಲು ಬಹಳ ಪ್ರಾಮುಖ್ಯ, ಧ್ಯಾನ. ಎಲ್ಲ ಧ್ಯಾನ ಮಾಡಿ ಅದರ ಮುಖ್ಯ ಉದ್ದೇಶ ಅದೊಂದು ಧ್ಯಾನ ಎಂಬ ಶಬ್ದ ಲ್ಯಾಟಿನ್ ಭಾಷೆ ಮೆಡಿರೆ, ಶಾಂತಿಗಾಗಿ ಧ್ಯಾನ ಮಾಡಿ, ಮನಸ್ಸಿನ ನಿರ್ಮಲತೆಗಾಗಿ ಧ್ಯಾನ. ಅದೆಲ್ಲ ನಾವು ತರಬೇತಿಯಲ್ಲಿ ಯಾವ ರೀತಿ ಮಾಡಬೇಕು. ಕೊನೆಗೆ ಸಮಾಧಿ. ಈ 8 ಮೆಟ್ಟಲು ಅಂದರೆ ಮುಖ್ಯವಾಗಿ ಯಮ ನಿಯಮ ಪಾಲಿಸಿ ನಾವು ಆಸನ ಮಾಡಿಕೊಂಡು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳನ್ನು ವ್ಯಕ್ತಿಯು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದಷ್ಟೊಂದು ಒಂಥರ ಸಂತೋಷವಾಗಿ, ಆರೋಗ್ಯಕರವಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ನಮಗೆ ಯೋಗ ಸಹಕಾರಿ ಆಗುತ್ತದೆ. ಓಕೆ ಸರ್, ಈಗ ಅಷ್ಟಾಂಗ ಯೋಗಗಳ ಬಗ್ಗೆ ಹೇಳಿದ್ರೆ, ಈಗ ಸಾಮಾನ್ಯ ಜನರು ಈ ಅಷ್ಟಾಂಗ ಯೋಗಗಳನ್ನ ಪ್ರತಿಯೊಂದನ್ನು ಮಾಡಲೇಬೇಕಾ ಅಥವಾ ಕೇವಲ ಆಸನ ಮತ್ತು ಧ್ಯಾನಗಳನ್ನ ಮಾಡಿದ್ರೆ ಸಾಕಾಗತ್ತಾ? ಅಷ್ಟಾಂಗ ಯೋಗಗಳ ಬಗ್ಗೆ ಮಾಹಿತಿ ಪಾಲಿಸಬೇಕು. ನಾನು ಒಳ್ಳೆಯದೇ ಮಾಡ್ಬೇಕಂತಲ್ಲ. ಯಮ ನಿಯಮ ಅಂದ್ರೆ ಮಾರಲ್ ಕರೇಜ್. ಈಗ ನಾನು ಆದಷ್ಟು ಒಳ್ಳೆಯ ಕೆಲಸ ಮಾಡೋದು, ಟ್ರೂತ್, ನಾನ್ ವೈಲೆನ್ಸ್ ಇತ್ಯಾದಿ ಎಲ್ಲ ಪಾಲಿಸಬೇಕು. ಯಮ ನಿಯಮ ಪಾಲಿಸದೆ ಯೋಗಾಸನ ಮಾಡಿದ್ರು ಸರ್ಕಸ್ ಆಗ್ತದೆ, ಮ್ಯಾಜಿಕ್ ಆಗ್ತದೆ. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಅದರ ಪಾರಂಪರಿಕ ಅರ್ಥ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥೆ. ಈಗ ನಾವು ಫಸ್ಟಿಗೆ ಕ್ಲಾಸಲ್ಲಿ ಯಮ ನಿಯಮ ಹೇಳೋದಿಲ್ಲ, ಯೋಗಾಸನ ಮಾಡಿಸಿಕೊಂಡು ಮತ್ತೆ ಮೆಲ್ಲಗೆ ಆಸನ ಯಮ ನಿಯಮ ಸಣ್ಣ ಸಣ್ಣ ಮಾಹಿತಿ ಒಮ್ಮೆಗೆ ಹೇಳಿದಲ್ಲಿ ಯಾರಿಗೆ ಅರ್ಥ ಆಗುದಿಲ್ಲ. ಬಟ್ ಸಾಮಾನ್ಯ ಯೋಗಕ್ಕೆ ಬರೋರು ಎಲ್ಲರೂ ಯಮ ನಿಯಮದಲ್ಲೇ ಇರ್ತಾರೆ. ಯಾಕಂದ್ರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಇದನ್ನಲ್ಲೇ ಬರೋ ಕಾರಣ ಏನು ಸಮಸ್ಯೆ ಇಲ್ಲ, ನಮಗೇನು ತರಬೇತಿಯಲ್ಲಿ ಸಮಸ್ಯೆ ಆಗಿಲ್ಲ. ಆದರೆ ಅದೆಲ್ಲ ಮಾಹಿತಿ, ಒಂದು ವಿದ್ಯೆ ಕಲಿಯುವಾಗ ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಗೊತ್ತಿರಬೇಕು, ಇನ್ ಬ್ರೀಫ್. ಯಾಕಂದ್ರೆ ಅಲ್ಲಿ ಅಷ್ಟಾಂಗ ಯೋಗಕ್ಕೆ ಅಷ್ಟು ಮಹತ್ವ ಇದೆ, ಈ ಪತಂಜಲಿ ಋಷಿ ಮುನಿಗಳು ತಿಳಿಸಿದಂತ ವಿಚಾರಗಳು. ಓಕೆ, ಈಗ ಸರ್, ಈಗ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ, ಯೋಗ ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ನಿಯಮಗಳನ್ನ ಪಾಲಿಸಬೇಕಾದ ಅವಶ್ಯಕತೆ ಇದೆಯಾ? ಹೌದು, ಯೋಗ ಮಾಡಬೇಕಾದ್ರೆ ಕೆಲವು ಸರಳ ಸೂಚನೆ ನಿಯಮ ಪಾಲಿಸಬೇಕು. ಸಾಮಾನ್ಯ ಹೆಚ್ಚಿನವರಿಗೆ ಗೊತ್ತಿದೆ, ಯೋಗವನ್ನು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಈಗ ಹೆವಿ ಫುಡ್ ಆದರೆ ಒಂದು 3 hours, ಲೈಟ್ ಫುಡ್ ಆದರೆ 1 hour. ಮತ್ತೆ ಯೋಗ ಮಾಡಿದ ಒಂದು ಅರ್ಧ ಗಂಟೆ ನಂತರ ಆಹಾರ ಸೇವಿಸಬಹುದು. ಮತ್ತೆ ಯೋಗ ಮಾಡಬೇಕಾದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಅತ್ಯುತ್ತಮ ಸಮಯ. ಅದರಲ್ಲಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಬಹಳ ಒಳ್ಳೆಯದಾಗ್ತದೆ. ತೀರಾ ಕಷ್ಟವಾದರೆ ಒಂದು ಲೋಟ ದ್ರವ ಆಹಾರ ಸೇವಿಸಬೇಕು ಮುಂಜಾನೆ ಹೊತ್ತು. ಅಥವಾ ಕೆಲವರಿಗೆ ಆಯಾಸ ಆಗ್ತದೆ, ಬಳಲಿಕೆ ಆಗ್ತದೆ, 1 ಗ್ಲಾಸಿಗೆ 1 ಚಮಚ ಜೇನು ಹಾಕಿ ಹಾಗೆ, ಯಾಕಂದ್ರೆ ಅಲ್ಲಿ ನಿತ್ರಾಣ ಆಗದಾಗೆ ನಾವು ಯೂಸ್ ಮಾಡಿ ಹಾಗೆ ಸಹ ಹೇಳ್ತೀವಿ. ಅಥವಾ ಲಘು ಫುಡ್ ಆದರೆ 1 hour ನಂತರ ಮಾಡಬೇಕು. ಮತ್ತೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಸ್ವಚ್ಛವಾದ ಗಾಳಿ ಬೆಳಕು, ನೆಲದಲ್ಲಿ ಜಮಖಾನ ಹಾಸಿ ಮಾಡಬೇಕು. ಅದಕ್ಕೆ
ಶುಚೌ ದೇಶವು ಪ್ರತಿಷ್ಠಾಪಸ್ಯ ಸ್ಥಿರಮಾನಸ ಮಾತ್ಮನ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ಶುಚಿಯಾದ ಪ್ರೇಷಲ್ಲಿ ಸಮತಟ್ಟನಲ್ಲಿ ಬಟ್ಟೆ ಕೆಳಗಡೆ ಇದು ದರ್ಬೆ ಹಾಕಿ ಆಮೇಲೆ ಮಾಡಬೇಕು ಅಂತ ಉಲ್ಲೇಖ ಇದೆ. ಬಟ್ ನಾವೊಂದು ಒಳ್ಳೆಯ ಕಾರ್ಪೆಟ್ ಯೂಸ್ ಮಾಡಬೇಕು. ಯಾಕೆ ನಮ್ಮ ಮೈಯ ಸ್ಪರ್ಶ ಡೈರೆಕ್ಟ್ ಭೂಮಿಗೆ ಹೋಗಬಾರ್ದು ಅಂತ ಹೇಳೋ ಉದ್ದೇಶಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಆಮೇಲೆ ಮಲಮೂತ್ರ ಕೋಶಗಳನ್ನು ಬರಿದು ಮಾಡಿಕೊಂಡು ಮಾಡಬೇಕು, ಆಯಾಸ ಮಾಡಿಕೊಂಡು ಮಾಡಲಿಕ್ಕಿಲ್ಲ, ಅದು ಗುರು ಮುಖೇನ ಕಲಿಬೇಕು. ಈ ಯೋಗ ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಮಾಡಬೇಕಾದ್ರೆ ಗುರುಗಳ ಸಲಹೆ ಮಾರ್ಗದರ್ಶನದಲ್ಲಿ ನಾವು ಕಲಿಬೇಕು. ಅದ ನಿಯಮಗಳ ಬಗ್ಗೆ ನಾನು ಡಿಟೇಲ್ ಆಗಿ ತಿಳ್ಕೋಬೇಕು. ಒಂದು ಬ್ರೇಕ್ ತಗೊಳ್ಳೋಣ. ಎಸ್ ವೀಕ್ಷಕರೇ, ಯೋಗರತ್ನ ಕಾರ್ಯಕ್ರಮದಲ್ಲಿ ಯೋಗದ ಬಗ್ಗೆ ಇನ್ನಷ್ಟು ವಿವರವಾದ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾರೆ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರು. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.